ఇది బెడకాక సముదాయం బెడకాక ఒక క్రిమినల్ ఉలికిడి మాట అయితే ಬಂದ್ ನಾಳೆ ಬಂದ್ ಡಿಪಾರ್ಟ್ಮೆಂಟ್ಗೆ ಗಂಡ ಸ್ಥಳ ಇಲ್ಲ ಇಲ್ಲಿದ್ದು ಡಿಪಾರ್ಟ್ಮೆಂಟ್ಗೆ ನಿನ್ನೆ ಇವ್ರು ಅರೆಸ್ಟ್ ಮಾಡಿದ್ರೆ ಇವತ್ತು ಈಗ ಆಗ್ಲಿಕ್ಕೆ ಇರ್ಲಿಲ್ಲ ಗೊತ್ತುಂಟಾ ಯಾರು ಪಾಪದ ಮಕ್ಕಳು ಹೋಗುತ್ತೆ ಈಗ ಇವ್ರ ಮಕ್ಕಳು ಇವರು ರಾಜಕೀಯದವರ ಮಕ್ಕಳು ಇಲ್ಲಿಗೆ ಬಂತು ಸಾಂಟೇರಿಕೆ ಹೋಗ್ರಿ ಇಲ್ಲಿದ್ದು ರಾಜಕೀಯದವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾಯಿ ಬಗ್ಗೆ ಇಲ್ಲಿ ಬನ್ನಿ ನಾವಿದ್ದೇವೆ ಮೊದಲಿಗೆ ನಾವು ರೆಡಿ ಇದ್ದೇವೆ ಸಾಯಲಿಕ್ಕೆ ರೆಡಿ ಇದ್ದೇವೆ ಯಾಕೆ ಯಾರ್ಯಾರು ಪಾಪದವರ ಮಕ್ಕಳನ್ನು ನೋಡ್ಬೇಕು ಎಷ್ಟು ಜನ ಅವನು ಯಾರು ಅವನನ್ನು ಕೊಲ್ಬೇಕು ಫಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಇದಕ್ಕೆ ಇರುವುದಾ ಪೊಲೀಸ್ ಎಸಿಪಿ సముద్రం పోయినా ನ್ಯಾಯ
ಅರೆಸ್ಟ್ ಮಾಡಬೇಕು, ಯಾರು ಬೇಕಾದ್ರೂ ಆಗ್ತಾರೆ.